ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಫರೀದ್ ರವರ 54ನೇ ಹುಟ್ಟುಹಬ್ಬವನ್ನು ಮೇರೆಮಜಲು ಲೋಕೇಶ್ ಪೆರ್ಗಡೆ ಫೌಂಡೇಶನ್ ಟ್ರಸ್ಟ್ನವರ ಶ್ರೀಮಾತಾ ಲಕ್ಷ್ಮಣಿ ಶಾಂತಿಧಾಮ ಆಶ್ರಮದಲ್ಲಿ ಆಶ್ರಮವಾಸಿಗಳು ಕೇಕ್ ತುಂಡರಿಸಿ ಸಂಭ್ರಮಿಸಿದರು. ಬಳಿಕ ಅಭಿಮಾನಿಗಳು ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಭೋಜನದ ಬಡಿಸಿದರು. ಇದರ ಜೊತೆಗೆ 1 ಕ್ವಿಂಟಲ್ ಅಕ್ಕಿಯನ್ನು ನೀಡಿದರು. ಕೆಪಿಸಿಸಿ ಸದಸ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಮರ್ ಫಾರೂಕ್ ಪರಂಗಿಪೇಟೆ ಮಾತನಾಡಿ, 54ನೇ ವರ್ಷದ ಹುಟ್ಟುಹಬ್ಬವನ್ನು ಖಾದರ್ ಅಭಿಮಾನಿಗಳು ಮೇರೆಮಜಲು ಆಶ್ರಮದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಇದೊಂದು ಮಾದರಿ ಕಾರ್ಯಕ್ರಮವಾಗಿದ್ದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದೆ. ಸರ್ವಧರ್ಮದ ಜನರ ಜೊತೆ ಬೆರೆಯುವ ಖಾದರ್ ಅವರ ಹುಟ್ಟುಹಬ್ಬವನ್ನು ಅವರ ಇಷ್ಟದಂತೆ ಆಶ್ರಮದ ನಿರ್ಗತಿಕರ ಜೊತೆಗೆ ವೈಶಿಷ್ಟ್ಯಪೂರ್ಣವಾಗಿ ಮಾಡಿದ್ದೇವೆ ಎಂಬ ಸಂತಸವಿದೆ. ಮುಂಬರುವ ದಿನಗಳಲ್ಲಿ ಖಾದರ್ ಅವರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಹಾಗೂ ಉನ್ನತ ಮಟ್ಟದ ಸ್ಥಾನಕ್ಕೆ ಏರಲಿ ಎಂದು ಅವರು ಶುಭ ಹಾರೈಕೆ ಮಾಡಿದರು. ಗ್ರಾಮ ಪಂಚಾಯತ್ ಸದಸ್ಯ ರಮ್ಲಾನ್ ಮಾರಿಪಲ್ಲ ಮಾತನಾಡಿ, ಬಡವರ ಮತ್ತು ಎಲ್ಲ ವರ್ಗದವರ ಸೇವೆ ಮಾಡಲು ದೇವರು ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು. ಮೇರೆಮಜಲು ಗ್ರಾಮ ಪಂಚಾಯತ್ ಸದಸ್ಯೆ ವೃಂದಾ ಪೂಜಾರಿ ಮಾತನಾಡಿ, ಶಾಂತಿ, ಸಹನೆ ಮತ್ತು ಪ್ರೀತಿ ಮೂಲಕ ಮನೆ ಮಾತಾಗಿರುವ ಖಾದರ್ ಅವರಿಗೆ ಸರ್ವರ ಆಶೀರ್ವಾದ ಇರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಪುದು ಉಪಾಧ್ಯಕ್ಷ ಇಕ್ಬಾಲ್ ಸುಜೀರು, ಗ್ರಾಮ ಪಂಚಾಯತ್ ಸದಸ್ಯರಾದ ರಿಯಾಜ್ ಕುಂಪಣಮಜಲು, ಮೊಹಮ್ಮದ್ ಇಶಾಮ್, ಮೊಹಮ್ಮದ್ ಮೋನು, ಪುದು ವಲಯ ಅಧ್ಯಕ್ಷ ಅಹಮದ್ ಇರ್ಷಾದ್, ಮುಡಿಪು ಬ್ಲಾಕ್ ಉಪಾಧ್ಯಕ್ಷ ಮಜೀದ್ ಪೆರಿಮಾರ್, ಫೌಂಡೇಶನ್ ಅಧ್ಯಕ್ಷ ಹರೀಶ್ ಪೆರ್ಗಡೆ ಉಪಸ್ಥಿತರಿದ್ದರು.